ಒಂದು ಕ್ಷಣದ ಅಜಾಗರೂಕತೆ ಎಂತಹ ಭೀಕರ ದುರಂತಕ್ಕೆ ಕಾರಣವಾಗುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಕಾಲೇಜು ರಜೆಯ ಖುಷಿಯಲ್ಲಿದ್ದ ಆ ಯುವತಿಯರು ಗೆಳತಿಯರ ಜೊತೆ ಜಲಪಾತ ನೋಡಕ್ಕೆ ಹೋಗಿದ್ರು. ಆದ್ರೆ ಅದೇ ಜಲಪಾತ ಅವರ ಪಾಲಿಗೆ ಮೃತ್ಯುಕೂಪವಾಗತ್ತೆ ಅಂತ ಯಾರೂ ಅಂದುಕೊಂಡಿರ್ಲಿಲ್ಲ. ಸೆಲ್ಫಿ ತೆಗೆದುಕೊಳ್ಳುವ ಆಸೆಗೆ ಇವತ್ತು ಒನ್ನೇ ಗ್ರಾಮದ 3 ಯುವತಿಯರು ಬಲಿಯಾಗಿದ್ದಾರೆ. ಅಸಲಿಗೆ ಆ ಮಾಲುಂಗುಮ್ಮಿ ಜಲಪಾತದ ಬಳಿ ನಡೆದಿದ್ದೇನೋ, ಆ 4 ಗೆಳತಿಯರ ಕಥೆಯೇನಾಯ್ತು? ಬನ್ನಿ ಈ ಕರುಳು ಹಿಂಡುವ ವರದಿ ನೋಡೋಣ. ಅಲ್ಲೂರಿ ಸೀತಾರಾಮರಾಜು ಜಿಲ್ಲೆಯ ಜಂಬುವಲಸ ಗ್ರಾಮದ ತ್ರಿಷಾ, ರತ್ನಕುಮಾರಿ, ಪವಿತ್ರ ಮತ್ತು ಅಂಜಲಿ ಪ್ರಾಣಸ್ನೇಹಿತೆಯರು. ತ್ರಿಷಾ ಇಂಟರ್ ಪರೀಕ್ಷೆ ಮುಗಿಸಿ ಊರಿಗೆ ಬಂದಿದ್ರು. ಗುರುವಾರ ಎಲ್ಲರೂ ಸೇರಿ ಹತ್ತಿರದ ಮಾಲುಂಗುಮ್ಮಿ ಜಲಪಾತಕ್ಕೆ ಫೋಟೋ ತೆಗೆಯಕ್ಕೆ ಹೋಗಿದ್ರು. ಜಲಪಾತದ ಅಂಚಿನಲ್ಲಿ ನಿಂತು ಸೆಲ್ಫಿ ತೆಗೆದುಕೊಳ್ಳುವಾಗ ಒಬ್ಬಳು ಆಕಸ್ಮಿಕವಾಗಿ ಕಾಲು ಜಾರಿ ಕಮರಿಗೆ ಬಿದ್ದಿದ್ದಾಳೆ ಎಂದು ಹೇಳಲಾಗಿದೆ. ಆದರೆ ವೈರಲ್ ಆಗಿರುವ ವಿಡಿಯೋದಲ್ಲಿ 3 ಯುವತಿಯರು ನೀರಿನಲ್ಲಿ ಆಟವಾಡುತ್ತಿದ್ದು, ಮತ್ತೊಬ್ಬ ಯುವತಿ ಬಂಡೆಯ ಮೇಲಿನಿಂದ ವಿಡಿಯೋ ಮಾಡುತ್ತಿದ್ದರು. ನಗುತ್ತಲೇ ಯುವತಿಯರು ಮುಂದಕ್ಕೆ ಹೋದಾಗ ಆಳ ಜಾಸ್ತಿಯಾಗಿ ಮುಳುಗಿದ್ದಾರೆ. ಇದನ್ನು ವಿಡಿಯೋ ಮಾಡಿಕೊಳ್ಳುತ್ತಿದ್ದ ಇತರೆ ಯುವತಿಯರು ರಕ್ಷಣೆಗೆ ಧಾವಿಸಿದರೂ ನೀರಿನ ರಭಸ ಹೆಚ್ಚಿದ್ದರಿಂದ ಯುವತಿಯರು ಕೊಚ್ಚಿಕೊಂಡು ಹೋಗಿದ್ದಾರೆ ಎನ್ನಲಾಗಿದೆ. ಈ ವೇಳೆ ವಿಡಿಯೋ ಮಾಡುತ್ತಿದ್ದ ಯುವತಿ ರಕ್ಷಣೆಗಾಗಿ ಕೂಗಿಕೊಂಡಿದ್ದಾಳೆ. ಸ್ಥಳೀಯರು ತಕ್ಷಣ ನೀರಿನೊಳಗೆ ಇಳಿದು ಅವರನ್ನ ಮೇಲೆ ತಂದರೂ ವಿಧಿಯ ಆಟ ಬೇರೆಯೇ ಇತ್ತು. ತ್ರಿಷಾ, ರತ್ನಕುಮಾರಿ ಮತ್ತು ಪವಿತ್ರ ಸ್ಥಳದಲ್ಲೇ ಉಸಿರು ಚೆಲ್ಲಿದ್ರೆ, ಅಂಜಲಿ ಅನ್ನೋ ಯುವತಿ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 16 ಮತ್ತು 17 ವರ್ಷದ ಈ ಪುಟಾಣಿ ಹೆಣ್ಣುಮಕ್ಕಳನ್ನ ಕಳೆದುಕೊಂಡ ಜಂಬುವಲಸ ಗ್ರಾಮ ಇವತ್ತು ಸ್ಮಶಾನ ಮೌನಕ್ಕೆ ಜಾರಿದೆ. ಕಣ್ಣೆದುರೇ ಆಟವಾಡಿಕೊಂಡಿದ್ದ ಮಕ್ಕಳು ಇವತ್ತು ಶವವಾಗಿ ಬಂದಿರೋದನ್ನ ಕಂಡು ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ರಜೆಯ ಸಂಭ್ರಮವಿದ್ದ ಮನೆಯಲ್ಲಿ ಈಗ ಸೂತಕದ ಛಾಯೆ ಆವರಿಸಿದೆ. ಗೆಳೆಯರೆ, ಫೋಟೋ ಮತ್ತು ಸೆಲ್ಫಿಗಳಿಗಿಂತ ನಿಮ್ಮ ಜೀವ ಅತಿ ಅಮೂಲ್ಯವಾದದ್ದು. ಜಲಪಾತ ಅಥವಾ ಅಪಾಯಕಾರಿ ತಾಣಗಳಿಗೆ ಹೋದಾಗ ಜಾಗರೂಕರಾಗಿರಬೇಕು. ಈ ದುರಂತದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಪ್ರವಾಸಿ ತಾಣಗಳಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆ ಇರಬೇಕು? ಕಮೆಂಟ್ ಮಾಡಿ ತಿಳಿಸಿ. ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.